ಕನ್ನಡ ನಾಡಿನಲ್ಲಿ ಅತ್ಯಂತ ರಮಣೀಯವೆನಿಸಿದ ಕೊಡಗು ಪ್ರದೇಶ, ಸುಳ್ಯ ಪ್ರದೇಶ, ಎರಡೂ ಕಡೆಗಳಲ್ಲಿಯೂ ಕೂಡ ಭೀಕರವಾದ ಮಳೆಯಿಂದ ಆಗಿರುವ ದುರಂತದಿಂದ, ಜನರಿಗಾಗಿರುವ ಸಂಕಷ್ಟಗಳಿಂದ ಇಡೀ ನಮ್ಮ ಜನತೆ, ನಾಡಿನ ಜನತೆಯ ಮನಸ್ಸು ಉದ್ವಿಗ್ನವಾಗಿದೆ. ಅವರ ನೋವು, ಅವರ ಪರಿಸ್ಥಿತಿ ಎಲ್ಲ ಅವರ್ಣನೀಯ. ಇಂಥ ಸ್ಥಿತಿಯಲ್ಲಿ ಅಂತಹ ಸಂತ್ರಸ್ತ ಜನರಿಗೆ ಸಹಾಯ ನೀಡುವುದು, ಅವರ ಕಷ್ಟಕ್ಕೆ ಸ್ಪಂದಿಸುವುದು ನಮ್ಮ ಎಲ್ಲರ ಕರ್ತವ್ಯ. ಆ ದೃಷ್ಟಿಯಿಂದ ನಾವು ಈಗ ಈ ಪರಿಹಾರ ಕಾರ್ಯಕ್ಕಾಗಿ 10 ಲಕ್ಷ ರೂಪಾಯಿ ನಮ್ಮ ಟ್ರಸ್ಟಿನಿಂದ ಬಿಡುಗಡೆ ಮಾಡಿದೆ. ಈಗ ಚಾತುರ್ಮಾಸ್ಯ ಕಾಲವಾದ್ದರಿಂದ ಸ್ವತಃ ಕೊಡಗಿಗೆ ಹೋಗಲು ನಮಗೆ ಸಾಧ್ಯವಾಗುವುದಿಲ್ಲ. ಚಾತುರ್ಮಾಸ್ಯ ಮುಗಿದ ನಂತರ ಪುನಃ ಬೇಗನೆ ಕೊಡಗಿಗೆ ಹೋಗಿ ಅಲ್ಲಿಯ ಪರಿಸ್ಥಿತಿಯನ್ನೆಲ್ಲ ಪರಿಶೀಲಿಸಿ ಯಾವ ರೀತಿಯ ಪರಿಹಾರ ಕಾರ್ಯಕ್ರಮ ಮಾಡಬೇಕು ಎಂಬುದನ್ನು ನಿರ್ಧರಿಸಿ ಇನ್ನು ಹೆಚ್ಚಿನ ಹಣವನ್ನು ನಮ್ಮ ಟ್ರಸ್ಟಿನಿಂದ ಬಿಡುಗಡೆ ಮಾಡಿ ಜನರ ಸಹಾಯವನ್ನು ಕೂಡ ಪಡೆದು ಹೆಚ್ಚಿನ ಪ್ರಮಾಣದಿಂದ ಈ ಕಾರ್ಯವನ್ನು ನಡೆಸಬೇಕು ಎಂಬುದಾಗಿ ನಮ್ಮ ಸಂಕಲ್ಪವಾಗಿದೆ. ಇದಕ್ಕೆ ನಮ್ಮ ಎಲ್ಲ ಜನರ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ. ದೀನ ಜನರಲ್ಲಿ ಭಗವಂತನನ್ನು ಕಂಡು ಅದರ ಪರಿಹಾರಕ್ಕಾಗಿ ಸ್ಪಂದಿಸಿದರೆ ಅದು ಭಗವಂತನ ದೊಡ್ಡ ಪೂಜೆ ಎಂಬುದಾಗಿ ಭಾಗವತದ ಸಂದೇಶ. ಆದ್ದರಿಂದ ನಮ್ಮ ಜನರು ಇದೊಂದು ಪವಿತ್ರ ಕಾರ್ಯ, ಇಂಥ ಕಾರ್ಯಕ್ಕೆ ತಾವು ಸಾಧ್ಯವಿದ್ದ ಸಹಕಾರ, ಸಾಧ್ಯವಿದ್ದ ಆರ್ಥಿಕ ಸಹಾಯ ಇದನ್ನು ನೀಡಿ ಈ ಕಾರ್ಯದಿಂದ ಹೆಚ್ಚಿನ ಲಾಭ, ಹೆಚ್ಚಿನ ಉಪಕಾರ ಜನತೆಗೆ ದೊರೆಯುವಂತೆ ಎಲ್ಲರೂ ಕೂಡ ಸಹಕರಿಸಬೇಕಾಗಿ ನಾವು ಅಪೇಕ್ಷಿಸ್ತೇವೆ.